ಪದಪನ್ಲೆ. ಕರಾವಳಿ ಕರ್ನಾಟಕದ ನಾಡಿಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ನಮ್ಮ ಟಿವಿ ನೋಡುವಂತಹ ಎಲ್ಲ ನಮ್ಮ ಟಿವಿಯ ವೀಕ್ಷಕರಿಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಹೊಟ್ಟೆಗೆ ಹಸುವಾದಾಗ ನಾವು ಊಟ ಮಾಡ್ತೀವಿ, ಆದರೆ ಮನಸ್ಸಿಗೆ ಬೇಜಾರಾದಾಗ ನಾವು ಸಂಗೀತವನ್ನು ಕೇಳ್ತೀವಿ. ಅಂತ ಪವರ್ಫುಲ್ ಸಂಗೀತದ ಕಲಾವಿದರಿಗಾಗಿ ಮಾಡಿದಂತಹ ಈ ವೇದಿಕೆ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದಪನ್ಲೆ. ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿಬಂದಂತಹ ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಸಿಂಗಿಂಗ್ ರಿಯಾಲಿಟಿ ಶೋ ಇದೀಗ ಗ್ರ್ಯಾಂಡ್ ಫಿನಾಲೆ ಸ್ಟೇಜಲ್ಲಿದೆ. ಟಾಪ್ 11 ಕಂಟೆಸ್ಟೆಂಟ್ಸ್ ಬಂದು ನಿಮ್ಮೆದುರು ತಮ್ಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಜಡ್ಜಸ್ ನಮ್ಮ ಜೊತೆ ಇದ್ದಾರೆ. ಅವರ ಕಮೆಂಟ್ಸನ್ನು, ಅವರ ಒಂದು ಇನ್ಪುಟ್ಸನ್ನು ಕೊಟ್ಟು ಅವರನ್ನು ಇನ್ನಷ್ಟು ಒಳ್ಳೆ ಸಿಂಗರ್ಸ್ ಆಗಿ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಜಡ್ಜಸಿಗೂ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ನಮ್ಮ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇಟ್ ಇಸ್ ದ ಗ್ರ್ಯಾಂಡ್ ಫಿನಾಲೆ. ಹಾಗಾದರೆ ಫೈನಲಿಸ್ಟ್ ಈ ಸ್ಟೇಜ್ ಮೇಲೆ ಬರ್ತಾರೆ. ನೆಕ್ಸ್ಟ್ ನಮ್ಮನ್ನು ಮನೋರಂಜಿಸಲಿಕ್ಕೆ ತಮ್ಮ ಪ್ರದರ್ಶನವನ್ನು ನೀಡಲಿಕ್ಕೆ ಬರುವವರು ಮಣಿಪಾಲದಿಂದ ವೈಷ್ಣವಿ ಅವರು. ಮೊದಲು ಪಾರ್ಟಿ ಆನಿಮಲ್ ಅಂತ ತುಂಬ ಹೇಳ್ತಿದ್ದೆ, ಆದರೆ ಈಗ ನಿಜವಾಗ್ಲೂ ಹೇಳ್ತೀನಿ, ಸುಮಧುರವಾಗಿ ಹಾಡುವಂತಹ ಒಂದು ಸ್ವೀಟ್ ಮೆಲೋಡಿಯಸ್ ಸಿಂಗರ್ ವೈಷ್ಣವಿ ಫ್ರಾಮ್ ಮಣಿಪಾಲ್. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ and welcome her. ಸರಸ್ವತಿ ಸಂಗೀತ ಪ್ರಿಯೆ. ಈ ಸಂಗೀತ ಪ್ರಿಯಳಾದ ಸರಸ್ವತಿಯ ಅನುಗ್ರಹ ಪಡೆದ ಈಕೆ ನೆಲೆಯೂರಿರುವ ಬೀಡು ಮಣಿಪಾಲ. ಈಕೆಯ ನಾಮಧೇಯ ವೈಷ್ಣವಿ. ಪೇರೆಂಟ್ಸ್ ಪ್ರೋತ್ಸಾಹ ಇದ್ದರೆ ಎಷ್ಟು ದೊಡ್ಡದಾಗಿ ಬೆಳಿಬೋದು ಅನ್ನೋದಕ್ಕೆ ನಮ್ಮ ವೈಷ್ಣವಿನೇ ಸಾಕ್ಷಿ. ಅಮ್ಮ ಅಪ್ಪ ಅನ್ನೋ ವಯಸ್ಸಿನಲ್ಲಿ ಅವಳ ಭಾಷೆಯಲ್ಲಿ ಹಾಡ್ಲಿಕ್ಕೆ ಶುರು ಮಾಡಿದ್ದು. ಕಿರಿಯ ಪ್ರಾಯದಲ್ಲಿಯೇ ಸಂಗೀತದತ್ತ ಒಲವು. ಮೊದಲ ಹಾಡು ವೇದಿಕೆಯಲ್ಲಿ ಹಾಡಿದ್ದು ತನ್ನ 7ನೇ ವಯಸ್ಸಿನಲ್ಲೇ. 8 ವರ್ಷದ ಸಂಗೀತದ ಕಲಿಕೆಯ ಅನುಭವ ಸದ್ಯಕ್ಕೆ. ಸಂಗೀತ ಕ್ಷೇತ್ರದಲ್ಲಿ ಕ್ಷಿಪ್ರವಾಗಿ ಅರಳುತ್ತಿರುವ ಪ್ರತಿಭೆ ಈಕೆ. ವೈಷ್ಣವಿಗೆ ಸಣ್ಣದ್ರಿಂದಲೂ ಅವಳಿಗೆ 3 ವರ್ಷದ ಸಣ್ಣ ಮಗಳಿಂದ ಕೂಡ ಹಾಗೆ ಅವಳಿಗೆ ಹಾಡು ಕೇಳಿನೇ ಮಲಗೋದು. ನನ್ನ ಹಾಡು ಕೇಳ್ತಾಳೆ, ಇದರ ಅವಳಪ್ಪ ಯಾವುದಾದ್ರೂ ಮಲಗೋ ಮುಂಚೆ ಅವಳಿಗೆ ಸಣ್ಣದ್ರಿಂದ ಸಹ ಹಾಡು ಕೇಳಿಯೇ ಅಭ್ಯಾಸ. ಹಾಡು ಕೇಳದೆ ಅವಳು ಯಾವತ್ತೂ ಮಲಗ್ತಿರ್ಲಿಲ್ಲ. ಹಾಡಿದ್ದು ಇವಳ ಆಸೆಗೆ ನೀರೆರೆದು ಪೋಷಿಸಿದ್ದು ಸಂಗೀತ ಗುರುಗಳಾಗಿರುವ ಶ್ರೀಮತಿ ಉಮಾಶಂಕರ್, ಅನ್ನಪೂರ್ಣರಾವ್ ಮತ್ತು ಆಶಾ ತಿಮ್ಮಪ್ಪ. ಈಗಾಗಲೇ ಕರ್ನಾಟಿಕ್ ಜೂನಿಯರ್ ಮುಗಿಸಿದ್ದು ಕರ್ನಾಟಿಕ್ ಮತ್ತು ಹಿಂದೂಸ್ತಾನಿ ಸಂಗೀತದಲ್ಲಿ ಸೀನಿಯರ್ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾಳೆ. ಸುಮಾರು 100 ದೊಡ್ಡ ವೇದಿಕೆಗಳಲ್ಲಿ ಜೊತೆಗೆ ಸ್ಯಾಂಡಲ್ವುಡ್ ನ ದಿಗ್ಗಜರುಗಳ ಜೊತೆ ಹಾಡಿದಂತಹ ಅನುಭವ ಈಕೆಗಿದೆ. ಸಂಕೋಚದ ಸ್ವಭಾವದ ಈಕೆ ಅಪ್ಪನ ಮುದ್ದಿನ ಮಗಳು. ಇವಳ ಇಬ್ಬರು ಬೆಸ್ಟ್ ಫ್ರೆಂಡ್ ಗಳಲ್ಲಿ ಒಬ್ಬಳು ಗಿರಿಜಾ, ಇನ್ನೊಂದು ಐಪಾಡ್. ಎಲ್ಲ ಸೆಲೆಬ್ರಿಟೀಸ್ಗೆ ರಾಶಿಗಟ್ಟಲೆ ಫ್ಯಾನ್ಸ್ ಇರ್ತಾರೆ. ಲೈಕ್ ಇನ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಅವರಿಗೆ, ಇನ್ನು ಮತ್ತೆ ಮೂವೀಸಲ್ಲಿ ಅಕ್ಷಯ್ ಕುಮಾರ್, ಸಲ್ಮಾನ್ ಖಾನ್, ಶಾರುಖ್ ಖಾನ್ ರಾಶಿ ಇದ್ದಾರೆ. ಆದರೆ ಐ ಆಮ್ ವೆರಿ ಲಕ್ಕಿ ಬಿಕಾಸ್ ನನ್ನ ಫ್ಯಾನೇ ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದಾಳೆ. ಸಂಗೀತ ಕ್ಷೇತ್ರದಲ್ಲಿ ಬೆಳೆಯುತ್ತಿರುವ ಪ್ರತಿಭೆ. ಅಚೀವ್ಮೆಂಟ್ಗಳನ್ನ ಹೇಳಲಿಕ್ಕೆ ಹೋದ್ರೆ ಕೋಪ ಮಾಡಿಕೊಳ್ಳೋ ಹುಡುಗಿ. ಅಪ್ಪ ಅಮ್ಮನ ಮುದ್ದಿನ ಮಗಳು, ಗುರುಗಳ ಅಪ್ಪಟ ಶಿಷ್ಯೆ. ಇಂಡಿಯನ್ ಐಡಲ್ನಲ್ಲಿ ಟಾಪ್ 45 ತನಕ ಆಯ್ಕೆ ಆಗಿ ಅಲ್ಲೂ ಕೂಡ ಕರಾವಳಿಯ ಹೆಸರನ್ನ ಎತ್ತಿ ಹಿಡಿದವಳು ಇದೇ ವೈಷ್ಣವಿ. 2013ರ ಉದಯ ಟಿವಿ ಓರಿಯೋ ಸಿಂಗರ್ನಲ್ಲಿ ರನ್ನರ್ ಅಪ್ ಆದವಳು. ನಿಂತ ನೀರಾಗಲು ಬಯಸದ ಅವಕಾಶಗಳನ್ನ ಸದುಪಯೋಗ ಪಡೆದುಕೊಳ್ಳುವ ಈಕೆಯ ಹುಮ್ಮಸ್ಸಿಗೆ ನಮ್ಮ ಸೂಪರ್ ಸಿಂಗರ್ ವೇದಿಕೆ ಸಾಕ್ಷಿಯಾಗಲಿದೆ. When I saw her for the first time, she had come for an audition. She sang one song. She couldn't complete the song. Then she started one more song. She couldn't complete the song and she was in tears.
And the whole team was selling, I think, budka. And I had one strong that I thought she's got stuff in her. And I got her indirectly. Not with the channel people, but I got her indirectly. With one strong thing that I knew she had something in her. And she proved it right. She came for the finals. ಜಡ್ಜಸ್ಸಿಗೆ ಕಂಪ್ಯಾರಿಟಿವ್ಲಿ ಟು ಪ್ರೀವಿಯಸ್ ರೌಂಡ್ ಇಷ್ಟ ಆಯಿತು. ಬಟ್ ಒಂದು ಹೈ ನೋಟ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರು, ಪಿಚ್ಚಿಂಗ್ ಪ್ರಾಬ್ಲಮ್. ಸಂಗತಿಗಳು ತುಂಬ ಇದೆ ಇದರಲ್ಲಿ. ವರ್ಕ್ ಹಾರ್ಡ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಮಾಲೆ ಅದು ಆ ನಿಲ್ಲಿಸುವ ಸ್ಥಳ ಜಾಗ ಇದೆಯಲ್ಲ, ಎವ್ರಿ ಚರಣ ಎಂಡ್ ಪಲ್ಲವಿಯಲ್ಲಿ, ಕೊನೆ ಪಲ್ಲವಿಯಲ್ಲಿ, ಎವ್ರಿವೇರ್ ಇಟ್ ವಾಸ್ ಫೈನ್. ಐ ಲೈಕ್ ದ ಸಾಂಗ್ ವೆರಿ ಮಚ್. ಚೆನ್ನಾಗಿ ಹಾಡಿದ್ಯಮ್ಮ, ಎಕ್ಸ್ಪ್ರೆಷನ್ ಎಲ್ಲ ಚೆನ್ನಾಗಿತ್ತು. ಈ ಹಾಡು ತುಂಬ ಬಹಳ ಸುಂದರವಾದ ಆರ್ಕೆಸ್ಟ್ರೇಷನ್ ಈ ಹಾಡಿಗೆ. कहना ही क्या एक अनजान से जो मिले, चलने लगे मोहब्बत के जैसे सिलसिले, अरमान ऐसे दिल में खिले जिनको कभी मैं न जानूं, वो हमसे हम उनसे कभी ना मिले, कैसे मेरे दिल न जानूं, अब क्या करे क्या नाम ले, कैसे उन्हें मैं पुकारूं, कहना ही क्या ये नैन एक अनजान से जो मिले, चलने लगे मोहब्बत के जैसे ये सिलसिले, अरमान ऐसे दिल में खिले जिनको कभी मैं न जानूं, वो हमसे हम उनसे कभी ना मिले, कैसे मेरे दिल न जानूं, अब क्या करे क्या नाम ले, कैसे उन्हें मैं पुकारूं. तुम हो जाते हैं यूं गुम, नैनों से बरसे रिमझिम रिमझिम हम पे प्यार का सावन, शर्म थोड़ी थोड़ी हमको आए तो नजरें झुक जाए, सितम थोड़ा थोड़ा हम पे शोक हवा पे कर जाए, ऐसी खुशी आज वही झूम उठी दुनिया ये मेरी, तुमको पाया तो पाई जिंदगी, कहना ही क्या ये नैन एक अनजान से जो मिले.
सिलसिले अरमान ऐसे दिल में खिले जिनको कभी मैं न जानूं वो हमसे हम उनसे कभी ना मिले कैसे मिले दिल न जानूं अब क्या करे क्या नाम ले कैसे उन्हें मैं पुकारूं हर चले भोगे तेरी खोजे है मेरी चुप हर चले भोगे तेरी वैसे है तू कुछ प्यारी प्यारी चेहरे इशारा देखा मेरी आंखों में फसला कोई प्यारा हमसे होने ना तू शर्मा कैसे हमसे हमसे होने ना तू शर्मा कैसे हमसे इन होठों ने मांगा सरगम सरगम तू और तेरा ही प्यार है आंखें ढूंढे हैं जिसको हरदम हरदम तू और तेरा ही प्यार है महफिल में भी तन्हा है दिल ऐसे तुझको खोना दे डरता है ये ऐसे ऐसे आज मिली ऐसी खुशी जो मुट्ठी दुनिया ये मेरी तुमको पाया तो पाई जिंदगी कहना ही क्या ये नैनिक अनजान से जो मिले चलने लगे मोहब्बत के जैसे सिलसिले अरमान ऐसे दिल में खिले जिनको कभी मैं न जानूं वो हमसे हम उनसे कभी ना मिले कैसे मिले दिल न जानूं अब क्या करे क्या नाम ले कैसे उन्हें मैं पुकारूं कहना ही क्या ये नैनिक अनजान से जो मिले चलने लगे मोहब्बत के जैसे सिलसिले कहना ही क्या ಭಲೆ ಪದಪನ್ಲೆ ಓಹೋ ಹೋ ವೈಷ್ಣವಿ ವೆರಿ ಬ್ಯೂಟಿಫುಲಿ ಸಂಗ್ ಬಾಂಬೆ ಚಿತ್ರದ ಹಾಡು ಮಣಿಪಾಲದಿಂದ ಬಾಂಬೆ ಡೈರೆಕ್ಟ್ಲಿ ಇದ್ರ ಶೂಟಿಂಗ್ ಎಲ್ಲ ಬೇಕಲ್ ಫೋರ್ಟ್ ಹತ್ರ ಆಗಿತ್ತು ಗೊತ್ತಿದೆಯಾ ಗೊತ್ತಿಲ್ಲ ಫಿಲ್ಮ್ ಯಾವುದು ಗೊತ್ತಿದೆಯಾ ಬಾಂಬೆ ಓಕೆ ರೈಟ್ ಬಾಂಬೆ ಚಿತ್ರದ ಹಾಡು ಎಲ್ರಿಗೂ ಇಷ್ಟವಾದಂಥ ಹಾಡು ಎವ್ರಿಬಡಿ ಲೈಕ್ ವೆನ್ ಯು ಸಿಂಗ್ ಅದ್ರ ಜೊತೆ ಹಾಡುವಂಥ ಹಾಡನ್ನು ತುಂಬ ಚೆನ್ನಾಗಿ ಹಾಡಿದ್ದೀರಾ ಕಂಗ್ರ್ಯಾಚುಲೇಷನ್ಸ್ ಫೈನಲಿ ಫಿನಾಲೆ ಸ್ಟೇಜಲ್ಲಿದ್ದೀರಾ ಹೇಗೆ ಅನ್ನಿಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಆ್ಯಸ್ ಯೂಶುವಲ್ ಬಟ್ ಬಟರ್ಫ್ಲೈಸ್ ಇಲ್ಲ ಸ್ವಲ್ಪ ಬೇಸರ ಆಗ್ತಿದೆ ಬಟ್ ದಿಸ್ ಇಸ್ ದ ಲಾಸ್ಟ್ ಟೈಮ್ ಸಿಂಗಿಂಗ್ ಇನ್ ದಿಸ್ ಶೋ ಸೊ ಮಿಕ್ಸ್ಡ್ ಫೀಲಿಂಗ್ಸ್ ಬಟ್ ಐ ಆಮ್ ಮೋರ್ ಹ್ಯಾಪಿ ಎಸ್ ಬೇಸರ ಆದರೂ ಕೂಡ ದಿಸ್ ಇಸ್ ಲಾಸ್ಟ್ ಟೈಮ್ ಯು ಸಿಂಗಿಂಗ್ ಆನ್ ದಿಸ್ ಸ್ಟೇಜ್ ಬಟ್ ವಿಲ್ ಗೆಟ್ ಮಚ್ ಬೆಟರ್ ಆ್ಯಂಡ್ ಬಿಗರ್ ಸ್ಟೇಜಸ್ ಸೊ ದಿಸ್ ಹಸ್ ಬೀನ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಟು ಮಚ್ ಮೋರ್ ಸ್ಟೇಜಸ್ ಇನ್ ಲೈಫ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ವಿ ಗೋ ಡೈರೆಕ್ಟ್ಲಿ ಟು ದ ಜಡ್ಜಸ್ ಕಿಟ್ಟು ಸರ್ ಪ್ಲೀಸ್ ವೈಷ್ಣವಿ ಹಲೋ ಸರ್ ನಮಸ್ಕಾರ. ನಮಸ್ತೆ ಸರ್. ಈಗ ಫೈನಲ್ ರೌಂಡ್ನಲ್ಲಿ ಹಾಡುವಾಗ ಮತ್ತೆ ಇನ್ನೊಂದು ಸತಿ ಏನಾದರೂ ಅವಕಾಶ ಕೊಟ್ಟರೆ ಇನ್ನೂ ಚೆನ್ನಾಗಿ ಹಾಡ್ತಿದ್ನೇನೋ ಅಂತ ಅನಿಸ್ತಾ ಇದೆಯಾ? ಎಸ್ ಸರ್. ಅನಿಸುತ್ತೆ ಅಲ್ವಾ? ಅದು ಇದರಲ್ಲಿ ಆಗಿಲ್ವಾ? ಆಗ್ತಾ ಇದೆ ಸರ್. ಎಷ್ಟರ ಮಟ್ಟಿಗೆ ನೀವು ಚೆನ್ನಾಗಿ ಹಾಡಿದಿರಿ? ಓಕೆ ಫೈನ್. ನಾನು ನೋಟ್ ಮಾಡ್ಕೊಂಡಿರೋ ಕೆಲವು ಪಾಯಿಂಟ್ಸ್ಗಳನ್ನು ಹೇಳ್ತೇನೆ. ನೀವು ಒಳ್ಳೆಯ ಗಾಯಕಿ ಅನ್ನುವಂಥ ಹೆಮ್ಮೆ ನಿಮಗೆ ಪೇರೆಂಟ್ಸಿಗೆ ತುಂಬ ಇದೆ, ಹಾಗೆ ನಮಗೂ ಕೂಡ ಇದೆ. ತುಂಬ ಚಂದವಾದಂಥ ಸ್ವರಗಳು ನಿಮ್ಮದು, ಅಂದರೆ ಕಂಠ, ಸ್ವೀಟ್ ವಾಯ್ಸ್, ಬ್ಯೂಟಿಫುಲ್ ವಾಯ್ಸ್. ಚಿತ್ರಾ ಮೇಡಮ್ ಹಾಡುವಾಗ, ಐ ಥಿಂಕ್ ಚಿತ್ರಾ ಮೇಡಮೇ ಹಾಡಿರೋ ಈ ಹಾಡು ಅಲ್ವಾ? ಅವರು ಹಾಡುವಾಗ ಎಲ್ಲಿಯೂ ಕೂಡ, ಈವನ್ ಟ್ರಯಲ್ ಏನು ಟೇಕ್ಸ್ಗಳು ಮಾಡುವಾಗಲೂ ಕೂಡ ಎಲ್ಲಿ ಕೂಡ ಫ್ಲ್ಯಾಟ್ ಆಗಲಿ ಅಥವಾ ಶಾರ್ಪ್ ಆಗಲಿ ಅವ್ರ ವಾಯ್ಸ್ ಹೋಗೋದೇ ಇಲ್ಲ. ಅದು ಬಾಯಿ ಓಪನ್ ಮಾಡಿದ ತಕ್ಷಣ ಅದು ಪರ್ಟಿಕ್ಯುಲರ್ ಆಗಿ ಅದೇ ಪಿಚ್ಚಲ್ಲಿ ನಿಂತ್ಕೊಳ್ಳುತ್ತೆ ವಾಯ್ಸ್. ಈವನ್ ಸಾಫ್ಟ್ವೇರ್ನಲ್ಲಿ ನಾವು ಲೆಕ್ಕಾಚಾರ ಮಾಡಿ ನೋಡಿದ್ರೆ ಅದು ಪರ್ಟಿಕ್ಯುಲರ್ ಆಗಿ 440 ಹರ್ಟ್ಸ್ನಲ್ಲೇ ಇರುತ್ತೆ.
ಈಗ ನಿಮ್ಮ ವಾಯ್ಸ್ನಲ್ಲಿ ಆ ಚಿತ್ರಾ ಮೇಡಮ್ ಅವ್ರದ್ದು ಏನು ಕ್ವಾಲಿಟೀಸ್ಗಳಿದ್ವು ಅದನ್ನು ನಾನು ನೋಡಿದ್ದೀನಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರಿ ಹಾಡನ್ನು, ಮಧುರವಾಗಿತ್ತು. ಆ್ಯಡ್ಲಿಬ್ ತುಂಬ ಚೆನ್ನಾಗಿ ಹಾಡಿದ್ರಿ. ಎಲ್ಲಿಯೂ ಕೂಡ ಆ ಶ್ರುತಿ ಹೊರಗಡೆ ಹೋಗ್ತಾ ಇರಲಿಲ್ಲ. ವಾಯ್ಸ್ ತುಂಬ ಮುದ್ದಾಗಿತ್ತು. ಚರಣಂ ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್ ತುಂಬ ಚೆನ್ನಾಗಿ ಹಾಡಿದ್ರಿ. ಥರ್ಡ್ ಲೈನ್ನಲ್ಲಿ ಒಂದು ನೋಟ್ ಲೋ ಹೋಗುತ್ತೆ, ಆವಾಗ ಸ್ವಲ್ಪ ನಿಮಗೆ ಆ ಶ್ರುತಿ ಸಿಗ್ತಾ ಇರಲಿಲ್ಲ ಆ ಪರ್ಟಿಕ್ಯುಲರ್ ನೋಟ್ನಲ್ಲಿ. ನಿಮ್ಗೆ ಗೊತ್ತಿರುತ್ತೆ ಅದು ಯಾವ ನೋಟ್ ಅಂತ ಅಲ್ವಾ? ಅಲ್ಲಿ ಸ್ವರವನ್ನು ಅಂದರೆ ಲೋವೆಸ್ಟ್ ನೋಟ್ಗಳು ನಿಮಗೆ ತಗೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಐ ಥಿಂಕ್ ಒಂದು 3-4 ಜಾಗದಲ್ಲಿ ನಿಮ್ಮ ವಾಯ್ಸ್ ಸ್ವಲ್ಪ ಅಪಶ್ರುತಿ ಕಡೆ ಹೋಯಿತು. ಅದರ್ವೈಸ್ ಯುವರ್ ಪರ್ಫಾರ್ಮೆನ್ಸ್ ಇಸ್ ರಿಯಲಿ ಫ್ಯಾಂಟಾಸ್ಟಿಕ್. ಒಂದು ನೆನ್ಪಿಟ್ಕೊಳ್ಬೇಕು, ಇದು ಫೈನಲ್ ರೌಂಡ್ ಆಗಿರೋದ್ರಿಂದ ವೈಷ್ಣವಿ ಅವ್ರದ್ದು ಕ್ವಾಲಿಟಿ ಏನಿದೆ ಅನ್ನೋದನ್ನು ತೋರಿಸ್ಬೇಕಿಲ್ಲಿ, ಹೌದಾ? ಐ ಥಿಂಕ್ ಒರಿಜಿನಲ್ ಸಾಂಗ್ನಲ್ಲಿ ಚಿತ್ರಾ ಮೇಡಮ್ ಅವರು ಹಾಡಿರೋದ್ರಲ್ಲಿ ಕೆಲವು ಇನ್ನೂ ಸಂಗತಿಗಳು ಆಗಲಿ ಆ ಒಂದು ಕ್ಲಾರಿಟಿ ಇನ್ನೂ ಇತ್ತು, ನೀವು ಇನ್ನೂ ಕೂಡ ಮಾಡಬಹುದಿತ್ತು ಅಂತ ನನಗನ್ನಿಸ್ತು. ಬಟ್ ನನಗೆ ನಿಮ್ಮ ಪರ್ಫಾರ್ಮೆನ್ಸ್ ಇಷ್ಟ ಆಗಿದೆ. ವೈಷ್ಣವಿ ಅವರ ಒಂದು ಕೆಪಾಸಿಟಿಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂತ ಅನಿಸ್ತು. ಐ ವಿಶ್ ಯು ಆಲ್ ದಿ ಬೆಸ್ಟ್ ವೈಷ್ಣವಿ. ಥ್ಯಾಂಕ್ ಯು ಸೋ ಮಚ್ ಕಿಟ್ಟು ಸರ್. ಮಹಾಗುರುಗಳಾದ ಗುರುವಣ್ಣ ಪ್ಲೀಸ್. ವೈಷ್ಣವಿ, ಹಲೋ ಸರ್. ಫೈನಲ್ಸ್ ಅಲ್ಲ ಇವತ್ತು, ಹೌಸ್ ಇಟ್? ನಿನಗೆ ಹೆಂಗೆ ಅನಿಸ್ತು ಫ್ರ್ಯಾಂಕ್ಲಿ ಟೆಲಿಂಗ್? ಸರ್ ಅದೇ ಬಟರ್ಫ್ಲೈಸ್ ಥರ ಲೈಕ್ ಮಿಕ್ಸ್ಡ್ ಫೀಲಿಂಗ್ಸ್ ಸರ್. ಹ್ಯಾಪೀಸ್ ಆಯಿತು, ಸ್ಯಾಡ್ಸ್ ಆಯಿತು, ಸ್ವಲ್ಪ ಎಕ್ಸೈಟ್ಮೆಂಟ್ಸ್ ಆಯಿತು. ಸೊ ಫ್ರ್ಯಾಂಕ್ಲಿ ಹೇಳ ತುಂಬ 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 ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಒನ್ ಥಿಂಗ್, ಚಿತ್ರಾ ಮೇಡಮ್ ಹಾಡಿದ ಹಾಡು ಯಾರು ಹಾಡಿದ್ರು ಇನ್ನೊಬ್ಬರು ಹಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಕೇಳಲ್ಲ, ಬಟ್ ನೀನು ತುಂಬ ಚೆನ್ನಾಗಿ ಕೇಳ್ತಾಯಿತ್ತು. ಸೊ ಚಿತ್ರ ನನ್ನ ಲೆಕ್ಕದಲ್ಲಿ ತುಂಬ ವರ್ಕ್ ಮಾಡಿದ್ವಿ ಚಿತ್ರ ಜೊತೆ. ನನ್ನ ಲೆಕ್ಕದಲ್ಲಿ ಅವ್ರ ಥರ ಪರ್ಫೆಕ್ಷನಿಸ್ಟು ಸಿಂಗರ್ಸಲ್ಲಿ ಯಾರೂ ಇಲ್ಲ ಅಷ್ಟು ಪರ್ಫೆಕ್ಷನ್. ಈ ಕೆಲವು ಸಣ್ಣ ತಪ್ಪಿರುತ್ತಲ್ಲ, ಈ ನನ್ನ ಸಣ್ಣದಂದರೆ ಲೈಟು ಪರವಾಗಿಲ್ಲ ಮ್ಯಾನೇಜ್ ಆಗುತ್ತೆ ಅಂತ ಹೇಳಿದರೆ ನಾವು ಇಲ್ಲ, ಐ ಥಿಂಕ್ ಓಕೆ ಅಂತ ಹೇಳಿದ ತಕ್ಷಣ ಚೀ ಅಂತ ಹೇಳ್ಕೊಂಡು ಏನೋ ಮಹಾಪರಾಧ ಮಾಡಿದಂಗೆ. ಐ ಥಿಂಕ್ ನನಗೆ ಜಾಸ್ತಿ ಮನೋರು ವರ್ಕ್ ಮಾಡಿದ್ದಾರೆ. ಚಿಕ್ಕ ಮಕ್ಕಳದ್ದೇ ಇಲ್ಲ ನಾನು ಮತ್ತೊಂದು ಹಾಡ್ತೀನಿ ಅಂತಾರೆ. ಶೀಸ್ ದ್ಯಾಟ್ ಹಂಬಲ್ ಪರ್ಸನ್. ಆ ಕ್ವಾಲಿಟಿ ಸಿಂಗರ್ಗೆ ಅವ್ರ ಹಂಬಲ್ನೆಸ್ ನೋಡಿದರೆ ಹಿಂಗೂ ಇಡ್ತಾರ ಸಿಂಗರ್ಸ್ ಅನಿಸುತ್ತೆ. ಈಗ ನಮ್ಮಲ್ಲಿ ಕೆಲವೊಮ್ಮೆ 2 ಲೈನ್ ಹಾಡೋಕ್ಕೆ ಗೊತ್ತಿದ್ರೇ ಆ್ಯಟಿಟ್ಯೂಡ್ ಇರುತ್ತೆ, ಬಟ್ ಚಿತ್ರ ಇಸ್ ದ್ಯಾಟ್. ಆಮೇಲೆ ಅವ್ರು ಹಾಡಿದ ಹಾಡು ಯಾರು ಹಾಡಿದ್ರು ಅಷ್ಟು ಚೆನ್ನಾಗಿ ಕೇಳಲ್ಲ, ನಿಂದು ತುಂಬ ಚೆನ್ನಾಗಿ ಕೇಳ್ತಾ ಇತ್ತು. ಒಂದು 2-3 ಕಡೆ ವರ್ಡ್ಸ್, ನಾನು ಹೇಳೋದು ಲೈನ್ಸ್ ಯಾವುದು ಹೋಗಿಲ್ಲ, ವರ್ಡ್ಸ್ ಕೆಲವು ಕಡೆ ಐ ಫೆಲ್ಟ್ ಸ್ಮಾಲ್ ಫಸ್ಟ್ ಪಲ್ಲವಿ ಎಂಡಲ್ಲಿ ಮೇ ಪುಕಾರ ಮೇ ವಾಸ್ ಅ ಲಿಟಲ್ ಫ್ಲ್ಯಾಟು. ಆಮೇಲೆ ಚರಣದಲ್ಲಿ ಒಂದು 2 ಅಕ್ಷರ, ನಾನು ಹೇಳೋದು ಫುಲ್ ಅಲ್ಲ, 2 ಅಕ್ಷರ ಮಿಸ್ ಆಯಿತು. ಆಮೇಲೆ ದಟ್ ಲಾಸ್ಟ್ ಚರಣದಲ್ಲಿ ಯಾವುದೋ KJS ಸಿಲ್ಸಿಲೆ, ದ್ಯಾಟ್ ವಾಸ್ ಲೈಕ್ ಔಟ್ ಆಫ್ ದ ವರ್ಲ್ಡ್, ಲೈಕ್ ಸೂಪರ್. Some portions and you got and I think I'm going to make you sing soon. Wow. And you better get hold of those butterflies in your stomach. ಅಲ್ಲಿ ಹೋಗಿ butterflies ಇದೆ ಅಂತ ಹೇಳಿದ್ರೆ ಗುರುವಣ್ಣ will be like no ways. Right, ವಿ ಮನೋಹರ್ ಸರ್ ಅವರು ಪ್ಲೀಸ್. ಸೌಜನ್ಯ ಸರ್, ಹೊಟ್ಟೆಯಲ್ಲಿ ಬಟರ್ಫ್ಲೈ ಇದೆ ಅಂತಂದರೆ ಬಟರ್ ತಿಂದರೆ ಅವರು ಒಳಗಡೆ ಹೊಟ್ಟೆಯಲ್ಲಿ ಅದು ಫ್ಲೈ ಆಗ್ತಾ ಇದೆ. ಹೌದಾ? ಅದು ಫ್ಲೈ ಆಗ್ತಾ ಇದೆ. ಓ ಸರಿ. ವೈಷ್ಣವಿ, ಕೆಹನಾ ಹೇ ಕ್ಯಾ, ನಾನೇನು ಹೇಳಿ? ಚೆನ್ನಾಗಿ ಆಡಿದ್ಯಾ ಏನಿವಾಗ? ನಿಜವಾಗ್ಲೂ ಚೆನ್ನಾಗಿ ಆಡಿದ್ಯಾ ಕಂದ. ನಿನ್ನ ವಾಯ್ಸು ಸ್ವೀಟ್ ಆಗಿದೆ, ಆಮೇಲೆ ಈ ಹಾಡಿಗೆ ತುಂಬ ಮ್ಯಾಚ್ ಆಗಿದೆ. ಧೈರ್ಯವಾಗಿರು. ರಿಯಾಲಿಟಿ ಶೋ ಅಷ್ಟೇ ಗುರಿ ಇಟ್ಕೋಬೇಡ ಲೈಫಲ್ಲಿ. ಒಳ್ಳೆ ಪ್ಲೇಬ್ಯಾಕ್ ಸಿಂಗರ್ ಆಗ್ತೀಯಾ. ಈಗಾಗಲೇ ಗುರುವಣ್ಣ ನಿನಗೆ ಹಾಡಿಸ್ತೀನಿ ಅಂತ ಹೇಳಿ ಆಗಿದೆ. ಹಾಗೆಯೇ ಆ ಮೂಲಕ ನೀನು ಇವತ್ತು ವರ್ಲ್ಡ್ ಫೇಮಸ್ ಸಿಂಗರ್ ಆಗ್ತೀಯಾ, ಹಾಗೆ ಆಗ್ತೀಯಾ. ಗಾಡ್ ಬ್ಲೆಸ್ ಯು. ಸರಸ್ವತಿ ಅನುಗ್ರಹ ಆಗಿದೆ ನಿನಗೆ, ಒಳ್ಳೆಯದಾಗುತ್ತೆ ಕಂದ. ಸೊ ಚೆನ್ನಾಗಿ ಹಾಡಿದ್ಯಾ. ಕಿಟ್ಟು ಸರ್ ಎಲ್ಲ ಹೇಳಿದ್ರಲ್ಲ, ಅಷ್ಟೇ ಕರೆಕ್ಷನ್ ಮಾಡ್ಕೊ, ಸಣ್ಣ ಪುಟ್ಟ ಕರೆಕ್ಷನ್ಸ್ ಮುಂದಕ್ಕೆ ಮಾಡ್ತೀಯ. ಯಾಕಂದರೆ ಸಿನಿಮಾದಲ್ಲಿ ಹಾಡೋದು ಇನ್ನೂ ಅಲ್ಲಿ ಒಂದು ತಪ್ಪಾದರೆ ಮತ್ತೆ ಅದನ್ನು ರೀಟೇಕ್ ಮಾಡೋದೆಲ್ಲ ಅವಕಾಶ ಇದೆ, ಇಲ್ಲಿ ಅವಕಾಶ ಇಲ್ಲ ಅಷ್ಟೇ. ಸೊ ಹಾಗಾಗಿ ಏನು ಹೆದರಬೇಡ. ಗೆದ್ದರೂ ಸರಿ ಸೋತರೂ ಸರಿ
ಥ್ಯಾಂಕ್ಸ್ ಟು ನಮ್ಮ ಟಿ ವಿ. ಥ್ಯಾಂಕ್ ಯು. Huh? ನಿಮ್ಮ ಕಮೆಂಟ್ಸ್ ನನಗೆ ಐ ಕಾಂಟ್ ಡೈಜೆಸ್ಟ್ ಇಟ್, ಅಷ್ಟು ಖುಷಿ ಆಗ್ತಿದೆ. ಅಂದರೆ ಬಟರ್ಫ್ಲೈಸ್ ಇದೆ ಅಲ್ಲ. ಒಂದು ಪೀಸು ಶುಂಠಿ ತಗೊಂಬ, ಫುಲ್ ಜೀರ್ಣ ಆಗ್ಬಿಡುತ್ತೆ. ಹಾಂ, ಓಕೆ, ಗಾಡ್ ಬ್ಲೆಸ್ ಯು, ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ವೈಷ್ಣವಿ, ಬಟರ್ಫ್ಲೈ ಸ್ವಲ್ಪ ಒಂದು 2 ನಿಮಿಷ ಸೈಡಿಗೆ ಇರುತ್ತೆ ಅಂತಂದರೆ ಈ ವೇದಿಕೆಯಲ್ಲಿ ಲಾಸ್ಟ್ ಟೈಮ್ ಯು ವಾಂಟ್ ಟು ಸೇ ಸಮಥಿಂಗ್, ಥ್ಯಾಂಕ್ ಎನಿಬಡಿ, ಪ್ಲೀಸ್ ಗೋ ಅಹೆಡ್. ನಂಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ಗೊತ್ತಿಲ್ಲ. ಇಲ್ಲಿಂದನೇ ಸ್ಟಾರ್ಟ್ ಮಾಡಿ, ಬಟರ್ಫ್ಲೈಸನ್ನು ಸೈಡಿಗೆ ಇಟ್ಕೊಂಡು. ಓಕೆ, ಸೊ ನಮ್ಮ ಸೂಪರ್ ಸಿಂಗರಿಗೆ ಬರ್ತೇನೆ ಅಂತ ಎಣಿಸಿರಲಿಲ್ಲ, ಅಂದರೆ ಇಷ್ಟು ಮುಂದೆ ಬರ್ತಂತ ಅಷ್ಟು ಎನಿಸಲಿಲ್ಲ. ಬಟ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್, ನಂಗೆ ಆಲ್ವೇಸ್ ನನಗೆ ಎನ್ಕರೇಜ್ ಮಾಡಿದ್ರು, ಅವ್ರ ಸಪೋರ್ಟಿಗೆ ಫಾರ್ ಎವ್ರಿಥಿಂಗ್. ನಾನೇ ಸ್ವಲ್ಪ ಅಪ್ಪ ಅಮ್ಮನಿಗೆ ನನಗಿಂತ ಜಾಸ್ತಿ ಇಂಟ್ರೆಸ್ಟ್ ಇದೆ, ಸೊ ಥ್ಯಾಂಕ್ಸ್ ಟು ದೆಮ್ ಫಸ್ಟ್ಲಿ. ನಾನು ಇಷ್ಟು ಹಾಡಿಗೆ ಅವರೇ ರೀಸನ್ ನಂಗೆ ಸಪೋರ್ಟ್ ಮಾಡೋಕ್ಕೆ. ಆಮೇಲೆ ಥ್ಯಾಂಕ್ಸ್ ಟು ಮೈ ಫ್ರೆಂಡ್ಸ್, ಮೈ ಫ್ಯಾಮಿಲಿ ಮೆಂಬರ್ಸ್ ಫಾರ್ ಸಪೋರ್ಟಿಂಗ್ ಮೀ. ನನಗೆ ಎನ್ಕರೇಜ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಆ್ಯಂಡ್ ನಾನು ಲೋ ಫೀಲ್ ಮಾಡಿದ್ರು ಸಹ ಅವರೆಲ್ಲ ನನಗೆ ಇಲ್ಲ ಒಳ್ಳೆ ಹಾಡ್ತಿ ಎಲ್ಲ ಹಾಗೆಲ್ಲ ಹೇಳಿ ಕನ್ಸೋಲ್ ಮಾಡಿದರು. ಥ್ಯಾಂಕ್ಸ್ ಟು ನಮ್ಮ ಟಿ ವಿ, ನಮ್ಮ ಸೂಪರ್ ಸಿಂಗರ್, ಬಿಕಾಸ್ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್ ಇನ್ ಮೈ ಲೈಫ್. ದಿಸ್ ಶೋ ಇಸ್ ರಿಯಲಿ ಗ್ರೇಟ್. ಆಮೇಲೆ ಥ್ಯಾಂಕ್ಸ್ ಟು ಆಲ್ ದ ಕ್ರೂ ಮೆಂಬರ್ಸ್, ಟೆಕ್ನಿಷಿಯನ್ಸ್ ಆಗಲಿ, ಜಡ್ಜಸ್ ಆಗಲಿ, ದ ಮೇನ್ ಪೀಪಲ್. ನಾನು ಮಿಸ್ಟೇಕ್ಸ್ ಎಲ್ಲ ಕರೆಕ್ಟ್ ಮಾಡಿ ನನಗೆ ಇನ್ನೂ ಎನ್ಕರೇಜ್ ಮಾಡಿ, ಮಾ ಗುರು ಸರ್, ವಿ ಮನೋಹರ್ ಸರ್, ಕಿಟ್ಟು ಸರ್, ಅಲಕ ಮ್ಯಾಮ್, ರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು ಸೋ ಮಚ್. ಆಯಿತಾ? ಪಾಪ ಮರೆತು ಹೋಗ್ತಾ ಇದೆ, ಒಂದು ಅರ್ಧ ಅಂಶ ಬಟರ್ಫ್ಲೈ ತಿಂದು ಹಾಕ್ತು. ನನಗೆ ಥ್ಯಾಂಕ್ ಯು ಹೇಳಲೇ ಇಲ್ಲ. ಥ್ಯಾಂಕ್ಸ್ ಟು ಸೌಜನ್ಯ. ನೋ ಫಾರ್ ಎವ್ರಿ ಟೈಮ್ ನಂಗೆ ಇಷ್ಟು ಒಳ್ಳೆ ಅದು ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಥ್ಯಾಂಕ್ಸ್ ಹೇಳಿಲ್ಲ, ಥ್ಯಾಂಕ್ಸ್ ಇಲ್ಲ, ಪರವಾಗಿಲ್ಲ, ಬೀಂಗ್ ಮಾಡೆಸ್ಟಿಕ್, ಅದೇನಕ್ಕೆ ಡ್ರಾಮಾ ಇದಕ್ಕೆ. ನೋ ರಿಯಲಿ ಥ್ಯಾಂಕ್ಸ್ ಟು ಹರ್, ನಂಗೆ ಇಷ್ಟು ಒಳ್ಳೆ ಇಂಟ್ರಡಕ್ಷನ್ ಕೊಡ್ತಿದ್ರು ಎವ್ರಿ ಟೈಮ್. ಪಾರ್ಟಿ ಆನಿಮಲ್ ಅಂತ ಅಲ್ವಾ? ನೋ, ನಿಮ್ಮ ಎನರ್ಜಿ ನನಗೆ ಏನೋ ಪಾಸ್ ಮಾಡ್ತಿದ್ದೀರಿ. ಯು ರೇಡಿಯೇಟ್ ಪಾಸಿಟಿವ್ ಎನರ್ಜಿ. ಗುರು, ನಾ ಇದ್ದೇ ಬರಲೆ ಪ್ಲೀಸ್. ನಾವು ಐ ನೀಡ್ ಯು ಟು ಕಮೆಂಟ್ ಆನ್ ದಿಸ್. ಇಲ್ಲ, ಪಾಸಿಟಿವ್ ಎನರ್ಜಿ ಆ್ಯಕ್ಚುಲಿ ನಾನು ಎನಿ ಟೈಮ್ ಸೌಜನ್ಯ ಅಂದ ಕೂಡಲೇ ಐ ಥಿಂಕ್ ಎವ್ರಿ ಟೈಮ್ ಐ ಟೆಲ್ ಈಸ್ ಪಾಸಿಟಿವ್ ಎನರ್ಜಿ. ಐ ಥಿಂಕ್ ನೋ ಆ್ಯಕ್ಚುಲಿ ಇವತ್ತು ಹೇಳಿದೆ. ಐ ಥಿಂಕ್ ಲಾಸ್ಟ್ ಟೈಮ್ ಹೇಳಿದಾಗಲೂ ಐ ಥಿಂಕ್ ಐ ವಾಸ್ ಟೆಲ್ಲಿಂಗ್ ಶಿವಶರಣ್ ಎಲ್ಲಿ ಪಾಸಿಟಿವ್ ಎನರ್ಜಿ ಅಂತ. ಆ್ಯಕ್ಚುಲಿ ಯು ಗಾಟ್ ಲಾಟ್ ಆಫ್ ಪಾಸಿಟಿವ್, ಅದು ಸೇಮ್ ಎಕ್ಸಾಕ್ಟ್ಲಿ ವರ್ಡ್ಸ್ ಹೇಳಿದ್ಲು ಅವಳು. ನಾನು ಹೊಗಳ್ಬೇಕಂತ ಹೇಳ್ದೆ, ಅವ್ರು ಫಿನಿಟಾಗಿ ಹೊಗಳಕ್ಕೆ ಮನಸ್ಸಿಲ್ಲದೆ ಒಳಗಿಂದ ಕುದಿತಾ ಹೊಗಳ್ತಾ ಇರೋದು. ಓಕೆ, ಪರವಾಗಿಲ್ಲ. ಥ್ಯಾಂಕ್ ಯು ಗುರು, ಮೀನ್ಸ್ ಲಾಟ್. ಥ್ಯಾಂಕ್ಸ್ ಟು ಯು, ಬಿಕಾಸ್ ನೀವು ಸ್ಟಾರ್ಟ್ ಮಾಡಿದ್ರಿಂದ ನಂಗೆ ನಿಜಾಂಶ ಗೊತ್ತಾಯ್ತು. ಯು ವೆಲ್ಕಮ್. ರೈಟ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಮುಸ್ಸಂಜೆ ರಂಗಲ್ಲಿ ನಿನ್ನ ಪ್ರೀತಿ ರಂಗಲ್ಲಿ ತೇಲಿ ಹೋದೆ, ನೀ ಯಾರು ಯಾವೂರು ಕಾಣಿ. ನನ್ನ ಲೆಕ್ಕದಲ್ಲಿ ಇನಿಷಿಯಲಿ ಯು ಆರ್ ನಾಟ್ ಇನ್ ದ ಕಾಂಪಿಟೇಷನ್, ಯಾವ್ದು ಇಸ್ ವೈಲ್ಡ್ ಕಾರ್ಡ್. ನಿಂದು ಯಾವುದೋ ಒಂದು ಎಪಿಸೋಡ್ ನಾನು ನೋಡಿದೆ, ಹೇಳಿ ಹಾಕ್ಸಿದ್ದು, ಆ್ಯಂಡ್ ಯು ಮೇಡ್ ಮೀ ಪ್ರೌಡ್ ಫಾರ್ ಬೀಯಿಂಗ್ ಇನ್ ದ ಫೈನಲ್. ಬಾನಲ್ಲಿ ಸಂತೋಷದೇ ಹಾರಿತ ಬೆಳ್ಳಕ್ಕಿನ ಇರಲಿಲ್ಲ ನನಗ್ಯಾವ ಬೇನೆ. ಫೈನಲ್ಸ್ಗೆ ಯು ಕುಡ್ ಹ್ಯಾವ್ ಚೂಸನ್ ಸಮ್ ಅದರ್ ಸಾಂಗ್ ಅಂತ ಅನ್ನಿಸ್ತು. ರವಿ ನಿಂತು ಮುಗಿಲ ಮರೆಯಲ್ಲಿ ನಗುವಂತೆ ನೋಡಿ ಧರಿಯನ್ನು, ನಿನ್ನಾಟ ತಂದ ತಾಪ ನನ್ನ ಮನಸಾತಾಗದೇನು. ಈ ಕಾಂಪಿಟೇಷನ್ಗೆ ಇದು ಸ್ವಲ್ಪ ಕಡಿಮೆನೇ ಆಯಿತು. ಬಲೆ ಪದಪನ್ಲೆ. Welcome back after the short break. This is Kane Properties presents Namma Super Singer Bale Pada Panle. This is the grand finale powered by Citadel Developers. ನಮ್ಮ ಕಾರ್ಯಕ್ರಮದ co-sponsors ಆಗಿದ್ದಾರೆ ಮಲೈಕಾ, ದ ಸಾರಿ ಶಾಪ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಡಬಲ್ ಸ್ಟಾರ್ ರೈಸ್, ಸಂತೋಷ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ವಿಸ್ಮಯ ಎಂಟರ್ಟೈನ್ಮೆಂಟ್ ಪಾರ್ಕ್ ಕಣ್ಣೂರು, ಡ್ರೀಮ್ ಕಿಚನ್ ಅಂಡ್ ಇಂಟೀರಿಯರ್ಸ್ ಕರಂಗಲ್ ಪಾಡಿ, ಇಂದ್ರಾಣಿ ಅಮೃತ್ ಪ್ಯಾಲೇಸ್ ಮುಕ್ಕ, ಮಾತಾ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮಂಗಳೂರು, ಅರುಣಾ ಮಸಾಲಾಸ್ ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್, ಉಷಾ ಜ್ಯುವೆಲ್ಲರ್ಸ್ BC ರೋಡ್,
ಮೆಡ್ಫಾಸ್ ಸಿರಮಿಕ್ಸ್ ಬಂದರ್ ಮಂಗಳೂರು, ಸ್ಮರಣಿಕಾ ಉಡುಪಿ, ರಾಯಲ್ ಗ್ರೂಮ್ ಮಂಗಳೂರು, TNC ಕ್ಲೋದಿಂಗ್ ಮುಂಬೈ, ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ ನಮ್ಮ ಇಂದಿನ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನು ಕರೀಲಿಕ್ಕಿದ್ದೇವೆ. ಯಾವಾಗಲೂ ನಗುಮುಖದಿಂದ ಇರುವಂತಹ ಈಕೆ ಈಗ ನಗುಮುಖದಲ್ಲಿ ನಮ್ಮೆಲ್ಲರನ್ನ ಮನೋರಂಜಿಸಲಿಕ್ಕಿದ್ದಾರೆ. 24/7 ಆಲ್ ಟೈಮ್ ಸ್ಮೈಲಿಂಗ್ ಚೇತನಾ, one of the next contestant performing on stage. Put your hands together when we welcome Chetana. ಸೂಪರ್ ಸಿಂಗರ್ ವೇದಿಕೆಯಲ್ಲಿ ಈಗಾಗಲೇ ಕರಾವಳಿ ಎಲ್ಲೆಡೆ ಚಿರಪರಿಚಿತರಾದ ಹಾಡುಗಾರರ ಸಾಲಿನಲ್ಲಿ ಈಕೆಯ ಪಯಣವೂ ಇದೆ. ಹೆತ್ತವರಿಗೆ, ಬಂಧುಗಳಿಗೆ, ಹಿತೈಷಿಗಳಿಗೆ ಚೇತನ ಶಕ್ತಿ ಆಗಿರುವ ಈಕೆಯ ಹೆಸರು ಚೇತನ. ಪ್ರಸ್ತುತ ನೆಲೆಯೂರಿದ್ದು ಮಂಗಳೂರಿನ ಬಿಜೈನಲ್ಲಿ. ಚೇತನ ನನ್ನ ಒಬ್ಬಳೆ ಮಗಳು. ಚೇತನ ಚಿಕ್ಕಂದಿಂದನೇ ಅವಳಿಗೆ ಸಂಗೀತ ಅಂತ ಹೇಳೋದು ಬೈ ಬರ್ತ್ ಬಂದಿದೆ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಅಪ್ಪ ಸಂಗೀತ ಮಾಸ್ಟರ್ ಆಗಿದ್ದರು, ಈಸ್ ಎ ಸಂಗೀತ ವಿದ್ವಾನ್. ಪುತ್ತೂರಲ್ಲೆಲ್ಲ ಸಂಗೀತ ಕ್ಲಾಸ್ ಮಾಡ್ತಾ ಎಲ್ಲ ಇದ್ದರು. ಈಗ ಈಸ್ ಓಲ್ಡ್ ಇನಫ್ ಟು ಟೀಚ್, ಲೈಕ್ ಈಸ್ 86 years old. ಬಾಲ್ಯದಲ್ಲೇ ಸಂಗೀತ ಗುರುಗಳು ಅಂತ ಈಕೆಗೆ ಸಿಕ್ಕಿದ್ದು ಅವರ ಪ್ರೀತಿಯ ತಾತ ಎನ್ ಸದಾನಂದ ಕಳತಾಯ ಅವರು. ಮನೆಯ ಕಾರ್ಯಕ್ರಮಗಳಲ್ಲಿ ಎಲ್ಲರ ಸಮ್ಮುಖದಲ್ಲಿ ಹಾಡಲು ಶುರು ಮಾಡಿದ ಈಕೆಗೆ ಸರಸ್ವತಿ ಒಲಿದಿದ್ದಾಳೆ. ಬಾಲ್ಯದಲ್ಲಿ ಶಿಬಿರದಲ್ಲಿ ಹಾಡಬೇಕಾದರೆ ಈಕೆಯ ಧ್ವನಿ ಹಾಗೂ ಸಂಗೀತದ ಬಗೆಗಿನ ಆಸಕ್ತಿಯನ್ನ ಗುರುತಿಸಿ ಶಿಬಿರಕ್ಕೆ ಹಾಡಲು ಬಂದಿದ್ದ ಗುರುಗಳು ಸ್ವತಃ ಈಕೆಯನ್ನ ಶಿಷ್ಯೆಯಾಗಿ ಸ್ವೀಕರಿಸಿದ್ರು. ಈಕೆ ಬಾಲ್ಯದಲ್ಲಿ ಹಾಡಿದ ಹಾಡುಗಳನ್ನ ಈಗಲೂ ತಪ್ಪದೆ ಕೇಳ್ತಾರೆ ಈಕೆಯ ಪೋಷಕರು. ಹಾಗೂ ಬಾಲ್ಯದಿಂದ ಇಲ್ಲಿಯ ತನಕದ ಈಕೆಯ ಸಾಧನೆಯ ಪಟ್ಟಿಯನ್ನ ನಮ್ಮ ಸೂಪರ್ ಸಿಂಗರ್ ತಂಡದ ಎದುರು ಬಿಚ್ಚಿಟ್ಟಿದ್ದಾರೆ ಈಕೆಯ ಪೋಷಕರು. ಚಿಕ್ಕಂದಿನಿಂದಲೂ ಇಲ್ಲಿಯ ತನಕದ ಈಕೆಯ ಸಾಧನೆಗೆ ಪೋಷಕರೇ ಪ್ರೇರಣೆ. ಹಾಗೂ ಇವತ್ತಿಗೂ ಕೂಡ ಈಕೆಯ ಸಾಧನೆಯ ಹಾದಿಯ ಪ್ರತಿಯೊಂದು ಚಿತ್ರಣವನ್ನ ಅಚ್ಚುಕಟ್ಟಾಗಿ ಜೋಡಿಸಿ ಅದನ್ನ ನೋಡಿಕೊಂಡು ಹಳೆಯ ಸವಿ ನೆನಪುಗಳನ್ನ ಮೆಲುಕು ಹಾಕುತ್ತಾರೆ ಈಕೆಯ ಪೋಷಕರು. ಕಾಲೇಜಿನಲ್ಲಿ ಸಹ ಅವಳು ಪ್ರೋಗ್ರಾಮ್ ಕೊಡ್ತಾ ಇದ್ಲು. ಅದೆಲ್ಲ ನಮಗೆ ಭಾರಿ ಖುಷಿ ಆಗ್ತಾ ಇತ್ತು. ಎಲ್ಲನ ನಾನು ರೆಕಾರ್ಡ್ ಮಾಡಿ ಇಡೋದು, ಫೋಟೋ ತೆಗೆದೆಲ್ಲ ಅದನ್ನು ಇಡೋದು ಎಲ್ಲ ಮಾಡ್ತಾ ಇದ್ದೆ. ಪ್ರೊಫೆಷನಲ್ ವಾಯ್ಸ್, ನಿಮ್ಮದು ಪ್ರೊಫೆಷನಲ್ ವಾಯ್ಸ್ ಥ್ಯಾಂಕ್ ಯು, ಚೆನ್ನಾಗಿದೆ. ಎಲ್ಲೋ ಒಂದು ಕಡೆ ಕವಿತಾ ಕೃಷ್ಣಮೂರ್ತಿ ಅವರು ಹಾಡ್ತಾ ಇರೋ ಥರ ಅನಿಸ್ತಾ ಇತ್ತು ನನಗೆ. ಹಾಯ್, ನನ್ನ ಹೆಸರು ಚೇತನಾ. ನಾನು ಚಿಕ್ಕವಳಿದ್ದಾಗಿಂದಲೂ ಸುಮಾರು ಪ್ರೋಗ್ರಾಮ್ಸ್ ಇಲ್ಲಿ ಲೋಕಲಲ್ಲಿ ಟೆಂಪಲ್ಸಲ್ಲಿ ಅಥವಾ ಬೇರೆ ಶೋಸಲ್ಲೆಲ್ಲ ಕೊಡ್ತಾ ಇದ್ದೆ. ಆ್ಯಂಡ್ ಕಾಂಪಿಟೇಷನ್ಸಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಬಟ್ ಒಂದು ಸಿಂಗರಿಗೆ ತನ್ನ ರಿಯಲ್ ಪ್ರತಿಭೆಯನ್ನು ತೋರಿಸಬೇಕಾದ್ರೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಮುಖ್ಯ. ಸೊ ನನ್ನ ಫ್ರೆಂಡ್ ಮೂಲಕ ನನಗೆ ನಮ್ಮ TV ಸೂಪರ್ ಸಿಂಗರ್ನ ಬಗ್ಗೆ ತಿಳ್ಕೊಂಡೆ. ನಂಗೆ ತುಂಬ ಖುಷಿ ಆಯಿತು ಈ ಕಾಂಪಿಟೇಷನ್ ಬಗ್ಗೆ ಕೇಳಿದಾಗ. Strength and weakness is your voice. You got an alto voice, so ಹಸಿರು ಗಾಜಿನ ಬಳಿಗಳಿ ಸ್ತ್ರೀ ಕುಲದ ಶುಭ ಸ್ವರಗಳಿ ಈ ಕೈಗಳಿಗೆ ಶೃಂಗಾರವೇ
Chetana, she is my niece. Actually, her grandfather is a singer, very good singer, and teacher also in the same art of singing. I think the quality of this is inherited maybe by him. He is hardworking and good in studies also, and intelligent. ನಮಗೆ ಇದು ತುಂಬ 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 ಖುಷಿಯಾಗಿದೆ. ಯಾಕೆಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಸಿಂಗರ್ಸ್ ಇಲ್ಲ. ಸೈಂಟಿಸ್ಟ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಬಿಲ್ಡರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಬ್ಯಾಂಕರ್ಸ್ ಇದ್ದಾರೆ, ಟೀಚರ್ಸ್ ಎಲ್ಲರಿದ್ದಾರೆ, ಬಟ್ ಸಿಂಗರ್ಸ್ ಯಾರಿಲ್ಲ. ಸೊ ಹಾಗಾಗಿ ನಾವೆಲ್ಲ ನಮ್ಮ ಇಡೀ ಫ್ಯಾಮಿಲಿ ಮೆಂಬರ್ಸ್ ಅವಳಿಗೆ ತುಂಬ 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 ಹೃದಯದಿಂದ ಅವಳಿಗೆ ಆಶಿಸ್ತಾ ಇದ್ದೇವೆ. ಅವಳು ಒಳ್ಳೆಯ ಸೂಪರ್ ಪರ್ಫಾರ್ಮೆನ್ಸ್ ಕೊಡಬೇಕು. ಆಲ್ ದ ಬೆಸ್ಟ್ ಚೇತನಾ, ಡೂ ವೆಲ್, ಗಾಡ್ ಬ್ಲೆಸ್. दिल तुझको दिया, प्यार तुझसे किया, ओ सोले मियाँ, ओ सोले मियाँ. कुसुम वाले, केळे कुसुम वाले, अल्ली ಸೇರುವುದು ಮೇಣ, ಮೈನ ಕೋಗಿಲೆ ಗಿಳಿ, ಇಲ್ಲಿ ಹಾಕುತ್ತಿದೆ ತಾಳ, ಚರಿಯ ನೀರಿನ ಹನಿ. ನೀವು ಹಾಡಿದ್ದು ಚೆನ್ನಾಗಿತ್ತು. ಇನ್ನು ಸ್ವಲ್ಪ ಲವಲವಿಕೆಯಿಂದ ಜೋಶ್ ಅಂದರೆ ನೀವು ಸಾಫ್ಟ್ ಟ್ಯೂನ್, ಆ ಟ್ಯೂನ್ ಏನಿತ್ತೋ ಯಥಾ ಪ್ರಕಾರ ಆಸ್ ಇಟ್ ಈಸ್ ಹಾಡಿದ್ರಿ. ಇನ್ನು ಸ್ವಲ್ಪ ಎಕ್ಸ್ಪ್ರೆಷನ್ ಕೊಟ್ಟು ಹಾಡಿದರೆ ಇನ್ನೂ ಚೆನ್ನಾಗಿರೋದು. ರಾಮ ಶ್ರೀರಾಮ ರಾಮ ರಘುರಾಮ, ನೀವು ಮಾತೋಡಂಟಿ ಚಾಲೆಯ, ಸ್ವರ್ಗಮೇ ಕಿಂದಕ್ಕೆ ರಾಧಾ ರಾಮಯ್ಯ. While you're singing, there's some tremolo in the voice. That is showing a little out of pitch. And actually, I think natural tremolo is there. It's like. ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ನಮ್ಮ ಟಿ ವಿ ಅವರಿಗೂ ಹಾಗೂ ಭೂತನಾಥೇಶ್ವರ ಟೆಂಪಲ್ನ ಮ್ಯಾನೇಜ್ಮೆಂಟ್ ಟ್ರಸ್ಟೀಸ್ ಅವರಿಗೂ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಎಸ್ಪೆಷಲಿ ಅ ಬಿಗ್ ಥ್ಯಾಂಕ್ಸ್ ಟು ಮಿಸ್ಟರ್ ವಿಜಯ್ ವಿಠಲನಾಥ್ ಶೆಟ್ಟಿ ಸರ್. ಐ ಥಿಂಕ್ ವೆರಿ ಗುಡ್ ವಾಯ್ಸ್ ಯು ಗಾಟ್ ಆ್ಯಂಡ್ ಐ ಲೈಕ್ ದ ಸಾಂಗ್ ಆಲ್ಸೋ. ಸಂಭ್ರಮ ತಂದವೇ ಬಲು ಚಂದವೇ ನೀಮಾನಂದ ಓ ಬಾಮಿನಿ. ಮುಸ್ಸಂಜೆ ರಂಗಲ್ಲಿ ನಿನ್ನ ಪ್ರೀತಿ ರಂಗಲ್ಲಿ ತೇಲಿ ಹೋದೆ, ನೀ ಯಾರು ಯಾವೂರು ಕಾಣಿ ಹೇಗೋ ನನ್ನಲ್ಲಿ ಸೇರಿ ಹೋದೆ ಹೃದಯವೇ. ನೀ ಬೇಗ ನಮದಾಗಲಿ ಪ್ರೇಮ ಸಂಯೋಗ. ಮುಸ್ಸಂಜೆ ರಂಗಲ್ಲಿ ನಿನ್ನ ಪ್ರೀತಿ ರಂಗಲ್ಲಿ ತೇಲಿ ಹೋದೆ, ನೀ ಯಾರು ಯಾವೂರು ಕಾಣಿ ಹೇಗೋ ನನ್ನಲ್ಲಿ ಸೇರಿ ಹೋದೆ ಹೃದಯವೇ. ನೀ ಬೇಗ ನಮದಾಗಲಿ ಪ್ರೇಮ ಸಂಯೋಗ. ಬಾನಲ್ಲಿ ಸಂತೋಷದೇ ಹಾರಿತ ಬೆಳ್ಳಕಿನ ಇರಲಿಲ್ಲ ನನಗೆ
ಮಾತಾಡುತ್ತಾ ಬಲಿ ಬೀಸಿನ ಸಿಕ್ಕಿದೆ ಹೊಸ ಪ್ರೇಮ ಸವಿಜಾಲದಲ್ಲಿ. ರವಿ ನಿಂತು ಮುಗಿಲ ಮರೆಯಲ್ಲಿ ನಗುವಂತೆ ನೋಡಿ ಧರಿಯನ್ನು ನಿನ್ನಾಟ ತಂದ ತಾಪ ನನ್ನ ಮನಸ ತಾಗದೇನು ಬರಿ ಕಣ್ಣು ಕಾಣದ ತಂಗಾಳಿ ತಂದಂತೆ ಕಂಪಿನ ರಂಗೋಲಿ ನೀ ನಿಂತೆಯೋ ಈ ಹೆಣ್ಣಲ್ಲಿ ನಿಜ ಬಂಧಿಯೋ ನೀನು ನನ್ನಲ್ಲಿ. ನರನಾಡಿಯ ವೇಣಿಯು ಮಿಡಿದಂತ ಸ್ವರ ಹೇಳಿದೆ ಅವನೇನೆಯ ನನ್ನ ಪ್ರೇಮಿ. ಆ ಪ್ರೀತಿ ಮಳೆ ಬೀಳಲು ನೂರಾಸೆ ಹೂವಾಗಿದೆ ಹೊಸ ಚೈತ್ರ ಕಂಡಂತ ಭೂಮಿ. ಅಲ್ಲಿ ನೂರು ಆಸೆ ಕಡಲಲ್ಲಿ ಹುಚ್ಚೆತ್ತು ಕುಣಿಯುತ್ತಿದೆ ಇಲ್ಲಿ ಇದ ತಂದ ಪ್ರೀತಿಯಲ್ಲಿ ಹೋದಿ ಯಾವ ದಿಕ್ಕಿನಲ್ಲಿ ಸಾಕಿನ್ನೋ ಮಾತಿನ ಸಂದೇಶ ಎದುರಲ್ಲಿ ಪ್ರಿಯ ಸಂತೋಷ. ನೀ ನಾಯಕ ಈ ಕಾವ್ಯಕ್ಕೆ ಆ ಬ್ರಹ್ಮನು ತಂದ ಬಂಧಕ್ಕೆ. ಬಲೆ ಪದಪನ್ಲೆ. ಚೇತನ ಬ್ಯೂಟಿಫುಲಿ ಸಂಗ್ 24/7 ಸ್ಮೈಲ್ ಇಟ್ಕೊಂಡು ಆ ಸ್ಮೈಲ್ ಆಗಿ ಸುಂದರವಾದಂಥ ಹಾಡನ್ನು ಹಾಡಿದ್ದೀರಾ. ಗ್ರ್ಯಾಂಡ್ ಫಿನಾಲೆ ಸ್ಟೇಜ್ ಪರ್ಫೆಕ್ಟ್ಲಿ ಸೂಟೆಡ್ ಸಾಂಗ್. ಗುಡ್ ಬ್ಯಾಡ್ ಐ ಡೋಂಟ್ ನೋ, ಐ ಲೈಕ್ಡ್ ಇಟ್. ಓಕೆ, ಜಡ್ಜ್ಮೆಂಟಿಗೆ ಡೈರೆಕ್ಟಾಗಿ ಜಡ್ಜಸ್ ಹತ್ರ ಹೋಗೋಣ. ಅಲಕ್ಕ ಮೇಡಮ್, ಹೌ ಡಿಡ್ ಯು ಲೈಕ್ ಚೇತನಾಸ್ ಪರ್ಫಾರ್ಮೆನ್ಸ್? ಹಲೋ ಮ್ಯಾಮ್. ಹಲೋ ಡಿಯೋ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಫೈನಲ್ಸ್ ಬಂದಿರೋದಕ್ಕೆ. ಅಷ್ಟೊಂದು 1000 ಜನರಲ್ಲಿ ಒದ್ದಾಡಿಕೊಂಡು ಫೈಟ್ ಮಾಡಿ ಇಲ್ಲಿವರೆಗೂ ಬಂದಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ಆ್ಯಂಡ್ ವೆರಿ ಬ್ಯೂಟಿಫುಲ್ ಸಾಂಗ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್. ಚೆನ್ನಾಗಿ ಹಾಡಿದ್ರಿ. ನಿಮ್ಮ ವಾಯ್ಸಿಗೆ ತುಂಬ ಆಪ್ಟಾಗಿರೋಂತಹ ಹಾಡು, ತುಂಬ ಚೆನ್ನಾಗಿತ್ತು. ಫೈನಲ್ಸ್ಗೆ ಯು ಕುಡ್ ಹ್ಯಾವ್ ಚೂಸನ್ ಸಮ್ ಅದರ್ ಸಾಂಗ್ ಅಂತ ಅನ್ನಿಸ್ತು. ಯಾಕಂದರೆ ಇದಕ್ಕಿಂತ ಮುಂಚೆ ನೀವು ಒಂದು ಲೆವೆಲ್ ಬೆಂಚನ್ನ ನೀವೇ ಸೆಟ್ ಮಾಡ್ಕೊಂಡಿದ್ದೀರ ನಿಮ್ಮ ಹಾಡಿಗೆ, ನಿಮ್ಮ ವಾಯ್ಸ್ಗೆ, ವೋಕಲ್ ಸ್ಟ್ರೆಂತ್ಗೆ. ಸೊ ಹಾಗಿರುವಾಗ ಫೈನಲ್ಸ್ಗೆ ಇನ್ನೂ ಒಂದು ಸ್ವಲ್ಪ ಕಾಂಪಿಟೇಷನ್ ಟಫ್ ಇರೋದ್ರಿಂದ ಇನ್ನೂ ಒಳ್ಳೆ ಹಾಡನ್ನ ಸೆಲೆಕ್ಟ್. ದಿಸ್ ಇಸ್ ಅ ವಂಡರ್ಫುಲ್ ಕಂಪೋಸಿಷನ್, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಫೈನಲ್ಸಿಗೆ ಇನ್ನೂ ಒಂದು ಒಳ್ಳೆ ಹಾಡನ್ನ ಹುಡುಕ್ಬೋದಿತ್ತು. ಆ್ಯಸ್ ಯು ನೋ, ಚರಣ ಹೈ ನೋಟ್ಸ್ ತುಂಬ ಕಷ್ಟಪಡ್ತಿದ್ರಿ ರೀಚ್ ಆಗೋದಕ್ಕೆ. ಆ್ಯಂಡ್ ಸೆಕೆಂಡ್ ಚರಣ ಆಲ್ಸೋ ಎಂಟರಿಂಗ್ ತುಂಬ ಡೌಟ್ಫುಲ್ಲಾಗಿ ಓಪನಿಂಗ್ ಇತ್ತು ಸೆಕೆಂಡ್ ಚರಣ. ಅದರ್ವೈಸ್ ಸಂಗತಿಗಳೆಲ್ಲ ಆರಾಮಾಗಿ ಬರುತ್ತೆ ನಿಮ್ಮ ವಾಯ್ಸಲ್ಲಿ, ನೋ ಡೌಟ್ಸ್. ಹೆಂಗೆ ಕೊಟ್ಟರು ನಿಮ್ಮ ವಾಯ್ಸಲ್ಲಿ ಸಂಗತಿಗಳು ನುಡಿತಾ ಇರುತ್ತೆ.
ನಿಮ್ಮ ಸ್ಮೈಲ್ ಜೊತೆಗೆ ಅದು ನಲಿತಾ ಇರುತ್ತೆ. ಹಾಗೆ ಹೆಂಗೆ ಇವಾಗ ಸೌಜನ್ಯ ಅವ್ರು ಪಟಾಕಿ ಹೊಡೋದ ತಕ್ಷಣ ಓಡಿ ಬರ್ತಾರೋ ಹಂಗದು ಓಡ್ತಾ ಇರುತ್ತೆ ನಿಮ್ಮ ವಾಯ್ಸಲ್ಲಿ. ರೈಟ್ ಸೌಜನ್ಯ ಅವರೇ? ಹೇಳಿ ಪರವಾಗಿಲ್ಲ. ಗ್ರ್ಯಾಂಡ್ ಫಿನಾಲಿ ಏನು ಬೇಕಾದರೂ ಹೇಳ್ಕೊಂಡು ಹೋಗಿ. ಅಲ್ಲ ಅದು ಮತ್ತೆ ಹೇಳುವ, ನಿಮಗೆ ಸುಮಾರು ಉಂಟು ಹೇಳಲಿಕ್ಕೆ ಬಾಕಿ. ಮತ್ತೆ ಹೇಳ್ತೇನೆ ನಾನು. ಹೇಳಿ ಕ್ಯಾಮ್ರಾ ಮುಂದೆನೇ ಹೇಳಿ, ಹಿಂದ್ಗಡೆ ಹೇಳಿ, ಏನು ಪ್ರಯೋಜನ ಹೇಳಿ. ಇದು ಬೇಡ ಇವಾಗ. ಇದು ಶಿವಣ್ಣ ಮತ್ತೆ ಗುರುವಣ್ಣ ಈಗ ಆ ಕಡೆ ಈ ಕಡೆ ನಿಲ್ಬೇಕಾಗ್ತದೆ, ನಿಮಗೊಬ್ರು ನನಗೊಬ್ರು ಅಂತ. ನಾನು ರೆಡಿ, ಬನ್ನಿ. ನನ್ನ ಯಜಮಾನರು ಬೇರೆ ಜೊತೆಗೆ ಅವ್ರು ಹೊರಗಡೆ ಹೋಗಿದ್ದಾರೆ, ಅದನ್ನ ನೋಡೇ ಧೈರ್ಯದಲ್ಲಿ ಮಾತಾಡ್ತಾ ಇದ್ದೀನಿ. ಅವ್ರು ಹೊರಗಡೆ ಹೋಗಿದ್ದಾರೆ, ಚರ್ಬುರಿ ತಿಂತಾ ಇದ್ದಾರೆ. ಎಲ್ಲಿ ಶಿವಣ್ಣ ಗುರುವಣ್ಣ? ಬನ್ನಿ ಗುರುವಣ್ಣ. ಈಗ ಅವರಿಬ್ರು ಯಾರ ಸೈಡು ತಗೊಳ್ಳಲ್ಲ, ಅದಕ್ಕೆ ಫುಲ್ ಕಾನ್ಫಿಡೆನ್ಸ್. ಬನ್ನಿ. ನಾವು ಆ್ಯಕ್ಚುಲಿ ಅವಾಗಲೇ ಹೇಳಬೇಕು ಅಂದ್ಕೊಂಡೆ. ಬೈ ಎಂಡ್ ಆಫ್ ದ ಶೋ ಸೌಜನ್ಯ ಮೇಡಮ್ ಅವ್ರು ಹಾಡ್ಲಿಕ್ಕೆ ಶುರು ಮಾಡಿದರು. ನನಗೆ ಯಾಕೋ ಭಯ ಇವಾಗ, ನನ್ನ ಪ್ಲೇಸ್ ನೆಕ್ಸ್ಟ್ ಸೀಸನಿಗೆ ಗೋವಿಂದ ಅಂತ ಕಾಣಿಸ್ತದೆ. ಇಲ್ಲ ನೀವು ನಿಮ್ಮ ಸ್ಥಾನದಲ್ಲೇ ಬೆಸ್ಟ್, ನಾವಿಲ್ಲೇ ಬೆಸ್ಟ್. ವೆರಿ ನೈಸ್. ಜಡ್ಜ್ ಮಾಡೋದು ನಿಮಗೆ, ಮಾತಾಡೋದು ನಮಗೆ. ಏನಂತ ಹೇಳಿದ್ರಲ್ಲಿ ಅದು ಬಿಡಿ. ಗೋಲ್ಡನ್ ವರ್ಡ್ಸ್. ಬೈಟ್ ಚೇತನಾ, ಗುಡ್ ಪ್ರೆಸೆಂಟೇಷನ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಶಲಕ ಮೇಡಮ್. ಕಮೆಂಟ್ಸ್ಗೂ ಮಧ್ಯೆ ನನ್ನ ಹತ್ರ ಮಾಡಿದಂಥ ಕೀತ್ಲೆಗೂ. ಎಸ್, ನಿಜವಾಗ್ಲೂ ಹೇಳಿ, ಸೀಸನ್ ಎಂಡ್ ಆಗ್ತಾ ಬಂತು, ಗ್ರ್ಯಾಂಡ್ ಫಿನಾಲೆ, ನನ್ನ ಬಗ್ಗೆ ಒಂದೆರಡು ಮಾತು. ಕೊನೆ ಸಿಂಗರ್, 11th ಸಿಂಗರ್ ಆದಮೇಲೆ ನೀವು ಮಾತಾಡ್ತೀರ. ತಕ್ಷಣ ನನ್ನ ಹತ್ರ ಈ ಮಾತು ಕೇಳಿ. ನಾನು ಹೇಳಲ್ಲ, ನೀವು ನೆನಪಲ್ಲಿ ಇಟ್ಕೊಂಡು ಹೇಳಬೇಕು. ಅಲ್ಲ, ಲಿಸ್ಟ್ ನನಗೊಂದು ಸೋಮಶೇಖರ್ ಅವರ ಒಂದು 7 ಪೇಜೋ 8 ಪೇಜೋ ಕೊಡ್ತೀರಾ ಒಂದು ಸ್ವಲ್ಪ ನನಗೆ? ಬರ್ದಿಡ್ತೀನಿ. ಅಯ್ಯೋ, ಐ ಹ್ಯಾವ್ ಲಾಟ್ ಆಫ್ ವರ್ಡ್ಸ್. Oh my God, I'm so touched. Okay, I'm just waiting. See, I love you lot. So ತುಂಬಾ ಇದೆ. ಅವ್ರು ಲ್ಯಾಪ್ಟಾಪ್ ಹಿಡ್ಕೊಂಡು ಬರ್ತಾ ಇದ್ದಾರೆ. ಇಟ್ಸ್ ಓಕೆ, ಫೈನ್. ಬಟ್ ಓಕೆ, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಅಲಕ ಮೇಡಮ್. ವಿ ಮನೋಹರ್ ಸರ್, ಚೇತನಾ ಅವರ ಹಾಡು ಹೇಗೆ ಅನ್ನಿಸ್ತು? ನಾನು ಮೊದಲನೇದಾಗಿ ಕೇಳೋದು, ಇದು ಯಾರು ಕಂಪೋಸ್ ಮಾಡಿದ್ದು, ಮ್ಯೂಸಿಕ್ ಯಾರು? ರಘು ದೀಕ್ಷಿತ್ ಅವರ ಇದು ಎ ರಾಮನ್ ಅವ್ರದ್ದು ಅಚ್ಚಚ್ಚುತ ಅದೊಂದು ಸಾಂಗ್ ಇದೆ, ಅವ್ರದ್ದು ಟ್ಯೂನ್ ಇದೆ. ಇದು ಹಂಗೆ ಆಶ್ಚರ್ಯ ಆಯಿತು, ರಘು ದೀಕ್ಷಿತ್ ಅವರು ಮಾಡಿದ್ದಾರೆ ಅಂದಾಗ ಆಶ್ಚರ್ಯ ಆಯಿತು. ಆಮೇಲೆ ಈ ಕಾಂಪಿಟೇಷನ್ಗೆ ಇದು ಸ್ವಲ್ಪ ಕಡಿಮೆನೇ ಆಯಿತು. ಇನ್ನು ಸ್ವಲ್ಪ ವೇರಿಯೇಷನ್ಸ್ ಇರುವಂಥದ್ದು ನೀವು ತಗೋಬೇಕಾಗಿತ್ತು. ಬಟ್ ನೀವು ಸಿಕ್ಕಿದ್ದನ್ನು ಚೆನ್ನಾಗಿ ಹಾಡಿದಿರಿ. ಬಟ್ ಈ ಕಾಂಪಿಟೇಷನ್ಗೆ ಇದು ಸ್ವಲ್ಪ ಕಡಿಮೆನೇ ಆಯಿತು ಅಂತ ನನ್ನ ಇದು. ಯಾವ ಫಿಲ್ಮ್ ಅಮ್ಮ ಇದು? ಸೈಕೋದಲ್ಲ, ಅವ್ರ ಮೊದಲನೇ ಸಿನಿಮಾ ಅಲ್ವಾ? ಸರಿ, ನಾನು ಕೇಳಿರಲಿಲ್ಲ ಈ ಹಾಡು, ಯಾಕಂದರೆ ತಮಿಳಲ್ಲಿ ಕೇಳಿದ್ದೆ ಇದು. ಓಕೆ, ಎನಿವೇ ಒಳ್ಳೇದಾಗಲಮ್ಮ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಮಹಾಗುರುಗಳು ಗುರುವಣ್ಣ, ಪ್ಲೀಸ್ ಚೇತನನ ಸಾಂಗ್ ಎಂಚಾನ್. ಸೈಕೋಗಿ ಇವರು ಸಾಂಗ್ ಬರ್ದಿದ್ರು ಯಾವುದು ಸಾಂಗ್ ಅಂತ ಕೇಳಲ್ಲ. ಸೊ ಚೇತನಾ ರಿಯಲಿ ಪ್ರೌಡ್ ಆಫ್ ಯು ಟು. ಎಲ್ಲದಕ್ಕಿಂತ ಜಾಸ್ತಿ ಖುಷಿಯಾಗೋದು, ಇಟ್ ಕೇಮ್ ಅಪ್ ಟು ದ ಫೈನಲ್ಸ್. ಆ್ಯಕ್ಚುಲಿ ನನ್ನ ಲೆಕ್ಕದಲ್ಲಿ ಇನಿಷಿಯಲಿ ಯು ಆರ್ ನಾಟ್ ಇನ್ ದ ಕಾಂಪಿಟೇಷನ್, ಯಾವ್ದು ಇಸ್ ವೈಲ್ಡ್ ಕಾರ್ಡ್. ನಿಂದು ಯಾವುದೋ ಒಂದು ಎಪಿಸೋಡ್ ನಾನು ನೋಡಿದೆ, ಆಡಿಷನ್ ಎಪಿಸೋಡ್. ಸೊ ಯುವರ್ ನೇಮ್ ವಾಸ್ ನಾಟ್ ಇನ್ ದ ಫೈನಲ್ ಲಿಸ್ಟ್. ಹೇಳಿ ಹಾಕ್ಸಿದ್ದು, ಆ್ಯಂಡ್ ಯು ಮೇಡ್ ಮೀ ಪ್ರೌಡ್ ಫಾರ್ ಬೀಯಿಂಗ್ ಇನ್ ದ ಫೈನಲ್ಸ್. ಟಫ್ ಸಾಂಗ್ ಇದು. ಆ್ಯಕ್ಚುಲಿ ರಾಗ್ ಸ್ವಲ್ಪ ಟ್ರಿಕ್ಕಿ ರಾಗ ಇದು. ಸೊ ಎರಡು ಗಂಧಾರ ನಡುವೆ ಆಟ ಆಡ್ತಾನೆ ಇರಬೇಕಿದು. ಸೊ ನಿಷಾದನ ಎರಡಿದೆ. ಲವ್ಲಿ ಸಾಂಗ್, ಬಟ್ ಅಗೇನ್ ಒಂದಿತ್ತು ಯಾವುದು, ದಟ್ ಹೈ ಪಿಚ್ ಹೋಗುವಾಗ ಯು ಶುಡ್ ಬಿ ಕಾನ್ಫಿಡೆಂಟ್. ಆಗುತ್ತೆ, ನಿನಗೆ ಆಗ್ತಾ ಇತ್ತು, ಬಟ್ ಅಲ್ಲಿ ಕಾನ್ಫಿಡೆನ್ಸ್ ಲ್ಯಾಕ್ ಆಗ್ತಾ ಇತ್ತ ಅಂತ. ಹೌದಾ? ನನ್ನ ರೇಂಜ್ ಆ್ಯಕ್ಚುಲಿ ಸ್ವಲ್ಪ ಲೋ, ಸೊ ಆಗ್ತದಾ ಇಲ್ವಾ ಅಂತ ಡೌಟ್ಫುಲ್ ಆಗಿ ಆಡಿದೆ. ಸ್ಟೇಜಿಗೆ ಬಂದುವಂಥ ತಲೆಯಲ್ಲಿ ಡೌಟೇ ಇರಬಾರ್ದು, ಎಷ್ಟಾದರೂ ಹೋಗ್ತೀನಂತ ಇರಬೇಕು. ಆ್ಯಕ್ಚುಲಿ ಇಲ್ಲ, ಕೆಲವರು ಸಿಂಗರ್ಸ್, ನಾನು ಮೊನ್ನೆ ಜಸ್ಟ್ ನ್ಯೂ ಸಿಂಗರ್ ಜೊತೆ ವರ್ಕ್ ಮಾಡಿದೆ ಲಾಸ್ಟ್ ವೀಕ್, ಸಮಡಿ ಕಾಲ್ ಸುಜಯ್ ಅಂತ. ಅವ್ನು ಹಾಡೋದು ಕೇಳಿದೆ, ಸೊ ಐ ಕಂಪೋಸ್ ಸಮಥಿಂಗ್ ಫಾರ್ ಹಿಮ್. ಹಾಡುವಾಗ ಈ ಕೇಮ್ ಟು ಸ್ಟುಡಿಯೋ, ಇಲ್ಲ ಸರ್ ಇಷ್ಟು ರೇಂಜೇ ಆಗಲ್ಲ ಅಂದ್ಬಿಟ್ಟ. ಬಟ್ ಅದು ರೇಂಜ್ ಹ್ಯೂಮನ್ಲಿ ಇಂಪಾಸಿಬಲ್ ರೇಂಜ್. ಇಟ್ಸ್ ಇನ್ ದ ಲೈಕ್ ಗೊತ್ತಿರುತ್ತೆ, ಟಾಪ್ ಇ ಅಂದರೆ ನಾವು ಯೂಶ್ವಲಿ ವಿ ಗೋ ಅಪ್ ಟು G, F G ತನಕ ಹೋಗ್ತೀವಿ ನಾವು. ಬಟ್ ದಿಸ್ ಇಸ್ ನ ಅದರ್ ರೇಂಜ್, ಲೈಕ್ ಎಕ್ಸಾಕ್ಟ್ಲಿ 4-5 notes ಹೈಯರ್. ಫಾಲ್ಸೆಟೆ ತಗೊಂಡು ಸ್ಟೇಜ್ಗೆ ಯಾವತ್ತು ರೆಕಾರ್ಡಿಂಗ್ ಹೋಗಿ ಹೆಡ್ಫೋನ್ ಹಾಕಿದ ತಕ್ಷಣ ಹೀ ಸ್ಯಾಂಗ್ ಇಟ್.
ಸೊ ಒಮ್ಮೆ ಹೋದ ನಂತರ ಡೌಟ್ ಬರಬಾರ್ದು. ಯು ಹ್ಯಾವ್ ಟು ಜಸ್ಟ್ ಸಾಂಗ್ ಜೊತೆ ಹೋಗಬೇಕು. ನಾನು ಹಾಡ್ತೀನಿ ಅನ್ನೋದಲ್ಲ, ಸಾಂಗ್ ನಮ್ಮನ್ನು ಹಾಡಿಸ್ತಾ ಇರುತ್ತೆ. ಸೊ ಯು ಫೊಗಾಟ್ ಅಬೌಟ್ ನೀನು ಹಾಡ್ತಾ ಇರೋದು ಅಂತ ಬಿಟ್ಟು ಸಾಂಗ್ ಹಾಡೋದು ಅಷ್ಟೇ. ದ ಸಾಂಗ್ ವಿಲ್ ಟೇಕ್ ಯು. ಸೊ ಆ ಡೌಟ್ ಇಟ್ಕೋಬೇಡ, ಅದು ಡೌಟ್ ಬಂತು ಅಂತ ಅನಿಸುತ್ತೆ ಅಷ್ಟಕ್ಕೆ. ಬಟ್ ಗುಡ್ ರೆಂಡಿಂಗ್ ಆ್ಯಂಡ್ ಎಲ್ಲದಕ್ಕಿಂತ ಯು ಗಾಟ್ ಅ ಲವ್ಲಿ ಸೂದಿಂಗ್ ವಾಯ್ಸ್ ವಿಚ್ ಇಸ್ ಮೇಜರ್ ಪ್ಲಸ್ ವಾಟ್ ಯು ಗಾಟ್. ಗುಡ್ ಕಾಂಪಿಟೇಷನ್ ಇಸ್ ಗೋಯಿಂಗ್ ಸ್ಟ್ರಾಂಗ್. ಲೆಟ್ಸ್ ಸಿ. ಓಕೆ. ಎಸ್, ಆಸ್ ದ ಕಾಂಪಿಟೇಷನ್ ಗೋ ಸ್ಟ್ರಾಂಗ್, ಇಲ್ಲಿಂದ ಜಾಸ್ತಿ ಹೀಟ್ ಅಲ್ಲಿ ಬಿಲ್ಡಪ್ ಆಗುತ್ತೆ. ಯಾಕಂದರೆ ಜಜ್ಮೆಂಟ್ ಕೊಡುವಾಗ ಇಟ್ ಈಸ್ ಅಪ್ ಟು ದೆಮ್, ರೈಟ್? ಸೊ ಲೆಟ್ ದೆಮ್ ಹ್ಯಾವ್ ದಿಯರ್ ಥಾಟ್ಸ್. ಬಟ್ ನೌ ಇಟ್ಸ್ ಯೋರ್ ಟೈಮ್ ಟು ಪುಟ್ ಯೋರ್ ಥಾಟ್ಸ್ ಅಕ್ರಾಸ್. ಚೇತನ. ಫಸ್ಟ್ಲಿ ನಾನು ರಿಯಾಲಿಟಿ ಶೋಸಲ್ಲಿ ಪಾರ್ಟಿಸಿಪೇಟ್ ಇದು ಇನ್ಫ್ಯಾಕ್ಟ್ ಇಟ್ ಇಸ್ ದ ಫಸ್ಟ್ ರಿಯಾಲಿಟಿ ಶೋ ದಟ್ ಐ ಪಾರ್ಟಿಸಿಪೇಟೆಡ್ ಇನ್. ಬಟ್ ದ ಮೇನ್ ಇಂಟೆನ್ಷನ್ ಬಿಹೈಂಡ್ ದಿಸ್ ಇಸ್ ಟು ಇನ್ಕ್ರೀಸ್ ಮೈ ಕಾನ್ಫಿಡೆನ್ಸ್ ಲೆವೆಲ್. ಸೊ ಐ ಹ್ಯಾವ್ ನಾಟ್ ಯೆಟ್ ರೀಚ್ ದ ಕಾನ್ಫಿಡೆನ್ಸ್ ಲೆವೆಲ್ ದಟ್ ಐ ವಿಶ್ ಟು ರೀಚ್. ಸೊ ಈ ವೇದಿಕೆಯಿಂದಾಗಿ ಐ ಹ್ಯಾವ್ come up to a certain level. I wish But to don't you improve a think lot. reaching up to the finals itself is boosting up your confidence to a large extent? Correct. Alva? So, and I've got a lovely set of friends here. And ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಹಾಡ್ತಾರೆ ಇಲ್ಲಿ. ಸೊ ಅವರಿಂದಾಗಿ ನನಗೂ ಸ್ಪಿರಿಟ್ ಬರ್ತದೆ ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕು ಅಂತ. ಸೊ ಬಿಗ್ ಥ್ಯಾಂಕ್ಸ್ ಟು ನಮ್ಮ ಟಿ ವಿ ಆ್ಯಂಡ್ ಆಲ್ ದ ಕ್ರೂ ಮೆಂಬರ್ಸ್. ದೇ ಹ್ಯಾವ್ ವರ್ಕ್ ವೆರಿ ಹಾರ್ಡ್. ಆ್ಯಂಡ್ ಇಂಥ ಒಳ್ಳೆ ಜಡ್ಜಸ್ನ ಮುಂದೆ ಹಾಡ್ಲಿಕ್ಕೆ ಸಿಗೋದೇ ಇಟ್ಸ್ ಅ ವಂಡರ್ಫುಲ್ ಆಪರ್ಚುನಿಟಿ. ಸೊ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್. ಅವರ ಸಪೋರ್ಟ್ ಇಲ್ಲದೆ ಆಗ್ತಾನೆ ಇರಲಿಲ್ಲ. ಆ್ಯಂಡ್ ಮೈ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ರಿಲೇಟಿವ್ಸ್ ಟು, ದೇ ಹ್ಯಾವ್ ಸಪೋರ್ಟೆಡ್ ಮಿ ಅ ಲಾಟ್. ಎಸ್, ಚಿಕ್ಕಮ್ಮ ಎಷ್ಟು ಖುಷಿಯಾಗಿ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಸೈಂಟಿಸ್ಟ್ ಇದ್ದಾರೆ, ಇಂಜಿನಿಯರ್ ಇದ್ದಾರೆ, ಏನೆಲ್ಲ ಪೈಲಟು ಇದ್ದಾರೆ, ಆದರೆ ಸಿಂಗರ್ ಮಾತ್ರ ಇಲ್ಲ. ಇದೆಲ್ಲದಕ್ಕಿಂತ ಕಷ್ಟದ್ದು ಸಿಂಗಿಂಗ್. ಅದನ್ನು ಅವ್ರ ಟ್ಯಾಲೆಂಟನ್ನು ತೋರಿಸಿದ್ದಾರೆ. ಆರ್ ಯು ನಾಟ್ ಪ್ರೌಡ್ ಆಫ್ ಅ? ಎಸ್, ಕಂಗ್ರ್ಯಾಚುಲೇಷನ್ಸ್ ಚೇತನಾ. ಆ್ಯಂಡ್ ಬಿಗ್ ಥ್ಯಾಂಕ್ಸ್. It's okay. Chetna, thank you so much. All the very best. Yes. ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿಬರುವಂತಹ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್. ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಶಶಿ ಡಿಟರ್ಜೆಂಟ್, ಸಂತೋಷ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ವಿಸ್ಮಯ ಎಂಟರ್ಟೈನ್ಮೆಂಟ್ ಪಾರ್ಕ್, ಡ್ರೀಮ್ ಕಿಚನ್ಸ್ ಅಂಡ್ ಇಂಟೀರಿಯರ್ಸ್ ಕರಂಗಲ್ ಪಾಡಿ, ಮೆಡ್ಫಾ ಸಿರಮಿಕ್ಸ್ ಬಂದರ್ ಮಂಗಳೂರು, ಉಷಾ ಜ್ಯುವೆಲ್ಲರ್ಸ್ ಬಿಸಿ ರೋಡು, ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಶಶಿ ಡಿಟರ್ಜೆಂಟ್, ಘಡಿ ಡಿಟರ್ಜೆಂಟ್ ಆ್ಯಂಡ್ ಅರುಣಾ ಮಸಾಲ. ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ ನಮ್ಮ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ನಿಮ್ಮ ಭೇಟಿ ಇದೇ ಗ್ರ್ಯಾಂಡ್ ಫಿನಾಲೆನ ಸ್ಟೇಜ್ ಮೇಲೆ. ಫೈನಲಿಸ್ಟ್ ನಿಮ್ಮ ಜೊತೆ ನಿಮ್ಮ ಎದುರುಗಡೆ ಹಾಡ್ಲಿಕ್ಕಿದ್ದಾರೆ. ಟಿಲ್ ದೆನ್ ಕೀಪ್ ಮಿಸ್ಸಿಂಗ್ ಅಸ್ ಆ್ಯಂಡ್ ಕೀಪ್ ವಾಚಿಂಗ್ ನಮ್ಮ ಟಿವಿ ಬಿಕಾಸ್ ದ ಗ್ರ್ಯಾಂಡ್ ಫಿನಾಲೆ ಆಫ್ ಕೇನ್ ಪ್ರಾಪರ್ಟೀಸ್ ನಮ್ಮ ಸೂಪರ್ ಸಿಂಗರ್ ಈಸ್ ಯೆಟ್ ಟು ಬಿ ಬ್ಯಾಕ್. ಶಿವಶಂಕರಿ ಶಿವಶಂಕರಿ ಶಿವಾನಂದಲಹರಿ ಶಿವಶಂಕರಿ ಶಿವಾನಂದಲಹರಿ ಶಿವಶಂಕರಿ ಶಿವಾನಂದಲಹರಿ ಶಿವಶಂಕರಿ. ನೀವು ಹಾಡಿದಿರಿ ಅಂತ ಅಲ್ಲ, ಯಾವುದೋ ದೊಡ್ಡ ಗಾಯಕರು ಹಾಡಿದ್ದಾರೆ ಅನ್ನೋ ಥರ ನನಗೆ ಅನಿಸ್ತು. ಶಿವಶಂಕರಿ ಭಲೆ ಪದ ಪನ್ಲೆ